ಕಳೆದ 5 ದಿನಗಳಿಂದ ಸಂಪ್ಯ ಉದಯಗಿರಿಯಲ್ಲಿರುವ ಶ್ರೀ ವಿಷ್ಣುಮೂರ್ತಿ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಲಕ್ಷ ತ್ರಿಮಧುರ ಪೂರಿತ ಗಣಪತಿ ಯಾಗ 1008 ಕಾಯಿಗಳ ಅಷ್ಟದ್ರವ್ಯ ಗಣಪತಿ ಯಾಗದೊಂದಿಗೆ ಸಂಪನ್ನಗೊಂಡಿತು. ಪ್ರತಿನಿತ್ಯ 20 ಕುಂಡಗಳಲ್ಲಿ ತಲಾ 20,000 ಆಹುತಿಯಂತೆ ಗಣಪತಿ ಯಾಗ ನಡೆಯುತ್ತಿದ್ದು, ನಿತ್ಯ ಅನ್ನ ಸಂತರ್ಪಣೆ ಭಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಯಾಗದ ಅಂಗವಾಗಿ ಸ್ಥಳದಲ್ಲಿ ಸಾನ್ನಿಧ್ಯ ಹೊಂದಿರುವ ಶ್ರೀ ವಿಷ್ಣುಮೂರ್ತಿಗೆ ಬಯಲುಕೋಲ, ವನದುರ್ಗ ಪೂಜಾ, ರಕ್ತೇಶ್ವರಿ ನೇಮ ಸೇವಾ ರೂಪದಲ್ಲಿ ನೀಡಲಾಯಿತು. ಡಿಸೆಂಬರ್ 19ರಂದು ಯಾಗದ ಮಹಾಪೂರ್ಣಾಹುತಿಯ ಬಳಿಕ ಭಕ್ತರಿಗೆ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಿತು. ಬಳಿಕ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಾಣಿಲ ಶ್ರೀಧಾಮ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ನಾವೆಲ್ಲ ಭಗವಂತನ ಕೃಪಾ ಕಟಾಕ್ಷದಲ್ಲಿ ನೆಮ್ಮದಿ ಸಮೃದ್ಧಿಯ ಜೀವನವನ್ನ ಮಾಡಬೇಕು. ಇದಕ್ಕಾಗಿ ಧರ್ಮಾಧಾರಿತ ಜೀವನವನ್ನ ಪಾಲಿಸಬೇಕು ಎಂದು ಹೇಳಿದರು. ಇವತ್ತು ಜಗತ್ತಲ್ಲಿ ಹಿಂದೂ ಧರ್ಮದ ಇವತ್ತು ಆಚಾರ ವಿಚಾರವನ್ನು ಯೋಗದ ಮುಖಾಂತರ ನಮ್ಮ ಪ್ರಧಾನಿಯವರು 160-170 ದೇಶಗಳಿಗೆ ಪರಿಚಯಿಸುವಂತ ಸಂಗತಿ ಮಾಡಿದರು. ಯೋಗವನ್ನು ಕಲಿಸಿಕೊಟ್ಟವರು ನಿರ್ಧಾರಿಸಿದರು. ಆದರೆ ನಮ್ಮ ಹಿಂದೂ ಧರ್ಮ ಇವತ್ತು ಜಗತ್ತಿಗೆ ಹೇಗೆ ಒಳಿತನ್ನು ಮಾಡಬಲ್ಲದು ಎನ್ನುವುದನ್ನು ಒಬ್ಬ ಪ್ರಧಾನಿಯ ಮುಖಾಂತರ ನಾವು ತಿಳ್ಕೊಳ್ಳುವಂತ ಸಂಗತಿ ಆಗಿದೆ. ಯಾಗದ ಬಗ್ಗೆ ನಾವು ನಮ್ಮ ಪುರಾಣಗಳಲ್ಲಿ ಕೇಳಿದ್ದೇವೆ. ಆ ಯಾಗದ ಮುಖಾಂತರ ಈ ಜಗತ್ತಿಗೆ ಒಳಿತನ್ನು ಮಾಡಬಹುದು ಅಂತ ಹೇಳಿ ಋಷಿಮುನಿಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ವೇದ ಪುರಾಣಗಳು ಈ ಜಗತ್ತಿಗೆ ಯಾವ ರೀತಿಯಾಗಿ ಒಳಿತನ್ನು ಮಾಡಬಹುದು ಅಂತೇಳಿ ಯಾಗದ ಮುಖಾಂತರ ತೋರಿಸಿಕೊಟ್ಟಿದ್ದಾರೋ ಅದನ್ನು ಇವತ್ತು ಪ್ರೀತಂ ಪುತ್ರರಾಯರು ಈ ಕಲಿಯುಗದಲ್ಲಿಯೂ ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಈ ಒಂದು ಅನ್ನಪೂರ್ಣೆಯ ಸಾನ್ನಿಧ್ಯದಲ್ಲಿ ಮಾಡಿ ತೋರಿಸುವಂತೆ ಕೆಲಸವನ್ನು ಮಾಡಿದ್ದಾರೆ. ಕೊಕ್ಕಡ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ರಾವ್, ಲಕ್ಷ ತ್ರಿಮಧುರ ಪೂರಿತ ಯಾಗ ಸಮಿತಿ ಅಧ್ಯಕ್ಷ ರಾಜರಾಮ್ ಶೆಟ್ಟು ಕೊಲ್ಪೆಗುತ್ತು, ಕುಕ್ಕಾಡಿ ತಂತ್ರಿ ಪ್ರೀತಂ ಪುತ್ತೂರಾಯ, ಕಾರ್ಯಾಧ್ಯಕ್ಷ ಮಹೇಶ್ ಕಜೆ ಮೊದಲಾದವರು ಉಪಸ್ಥಿತರಿದ್ದರು. The Mehras are back from their road trip. Yes, it's that easy. You can calculate the exact cost of your service using the service cost calculator and book an appointment in minutes. With a wide network of Volkswagen service touchpoints across the country, an authorized workshop is not far away from you. The Service Camp. We show you any additional services your car needs beforehand along with the cost. Pretty cool, huh? The cherry on our service experience. The cost. Volkswagen India's vehicle maintenance cost now starts at just 38 paisa per kilometer. Now you may call it convenient, transparent, accessible, affordable. We just call it service. Volkswagen. Volkswagen Mangalore, Airport Road, Yeyadi, Mangalore. Volkswagen.